ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ವೇದಿಕೆಯಲ್ಲಿ ಗ್ರಾಮಸ್ಥರಿಗಿಂತಲೂ ಅಧಿಕ ಜನ ಇದ್ದಾರೆ. ಆದರೆ ಗ್ರಾಮಸಭೆಗೆ ಬೇಕಾಗಿರುವ ಗ್ರಾಮಸ್ಥರು ಇಲ್ಲದಿರುವಾಗ ಗ್ರಾಮಸಭೆ ಯಾರಿಗೆ? ಕೋರಂ ಇಲ್ಲವೆಂದು ಗ್ರಾಮಸಭೆಯನ್ನ ಮುಂದೂಡುವಂತೆ ಮಾಜಿ ಅಧ್ಯಕ್ಷ ಶಶಿಧರ ನಾಯಕ್ ಆಗ್ರಹಿಸಿದ ಘಟನೆ ಪುತ್ತಿಗೆ ಗ್ರಾಮಸಭೆಯಲ್ಲಿ ನಡೆದಿದೆ. ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಗುಡ್ಡಿಯಂಗಡಿ ವಿಶ್ವಕರ್ಮ ಸಭಾಭವನದಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಸಹಿತ ಗ್ರಾಮಸ್ಥರು 25 ಜನ ಭಾಗವಹಿಸಿದ್ದು, ಈ ಬಗ್ಗೆ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಶಿಧರ ನಾಯಕ್, ಗ್ರಾಮಸ್ಥ ವಾದಿರಾಜ ಭಟ್ ಹಾಗೂ ಮಾಜಿ ಸದಸ್ಯ ನಾಗವರ್ಮ ಜೈನ್ ಮಾತನಾಡಿ, ಗ್ರಾಮಸಭೆ ಇರುವ ಬಗ್ಗೆ ಗ್ರಾಮಸ್ಥರಿಗೆ ಸರಿಯಾಗಿ ಮಾಹಿತಿಯನ್ನ ನೀಡಿಲ್ಲ. ನಾವು ಅಧಿಕಾರದಲ್ಲಿದ್ದಾಗ ಗ್ರಾಮಸ್ಥರನ್ನ ಗ್ರಾಮಸಭೆಗೆ 100ರಷ್ಟು ಜನರನ್ನ ಸೇರಿಸುತ್ತಿದ್ದೆವು ಎಂದು ನೋಡಲ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ನಾವು ಪರಿಸರ ಪ್ರೇಮಿಗಳು. ನಮ್ಮ ಮನೆಯ ಬಳಿ ತ್ಯಾಜ್ಯದ ರಾಶಿ ಇಲ್ಲದೆ ಪರಿಸರವನ್ನ ಸ್ವಚ್ಛವಾಗಿಟ್ಟಿರುತ್ತೇವೆ. ಆದರೆ ನಮ್ಮ ಮನೆಯ ರಸ್ತೆಯ ಬಳಿ ಯಾರ್ಯಾರು ಬಂದು ಕಸವನ್ನ ಎಸೆದು ಹೋಗುವುದರಿಂದ ತ್ಯಾಜ್ಯ ರಾಶಿಯಾಗಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಕಸವನ್ನ ಯಾರು ಎಸೆದು ಹೋಗುತ್ತಾರೆಂದು ಸಿಸಿ ಕ್ಯಾಮೆರಾದಲ್ಲಿ ನೋಡೋಣವೆಂದ್ರೆ ಸಂಪಿಗೆಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಕ್ಕೆ ಅಡ್ಡವಾಗಿ ಮರದ ಗೆಲ್ಲುಗಳು ಅಡ್ಡವಾಗಿದೆ. ಇದನ್ನ ತೆಗೀರಿ ಎಂದು ಸಂಪಿಗೆಯ ರೋಷನ್ ಸಭೆಯ ಗಮನಕ್ಕೆ ತಂದರು. ನಿಮಗೆ ಒಂದು 30-40 ಫೀಟ್ ಎಷ್ಟದು ಕಸ ಸಿಸಿಟಿವಿಯಲ್ಲಿ ಕಾಣ್ತಾ ಇಲ್ಲ, ಬೇಗ ನೋಡುದು ಯಾವ ಸಿಸಿಟಿವಿ ಅಂದ್ರೆ ಅದಕ್ಕೆ ನಿಮ್ಗೆ ಉಪಯೋಗ ಕಾಣುದಿಲ್ಲ. ಅಲ್ಲಿಗೆ ಇಂಜೆಕ್ಷನ್ಸ್ ಅದೆಲ್ಲ ಇರ್ತದೆ, ತುಂಬಾ ಜನ ಬರ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಬೇಕಾದ್ರೆ ಇದರಿಂದ ಅಡ್ಡ ಮರ ಅದನ್ನು ತೆಗೆಸಬೇಕಂತ ಅರಣ್ಯ ಇಲಾಖೆ ಹೇಳಿದೆ. ಅರಣ್ಯ ಇಲಾಖೆ ಅವರು ನನ್ನ ಹತ್ರ ಸಭೆ ಹೇಳಿದ್ರು. ಹಾಗೆ ನಿಮ್ದು ಜಿಲ್ಲಾಧಿಕಾರಿ ಅವರ ಹತ್ರ ಮೀಟಿಂಗ್ ಆಗಿರುತ್ತೆ. ಜಿಲ್ಲಾಧಿಕಾರಿ ಅವರ ಹತ್ರ ಮೀಟಿಂಗ್ ಆಗುವಾಗ ಡೈರೆಕ್ಟ್ ಮಿಟಿ ಆಗ್ತದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಪಾಲಿಡ್ಕರ್ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ತ್ರಿವೇಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವರಾಜು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪುತ್ತಿಗೆ ವಲಯದ ಮೇಲ್ವಿಚಾರಕಿ ಕಾತ್ಯಾಯಿನಿ, ಮೆಸ್ಕಾಂ ಅಧಿಕಾರಿ ಇಲಾಖೆಯ ಮಾಹಿತಿಯನ್ನ ನೀಡಿದ್ರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ತಾಹಿರಾ ಬಾನು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.